ಅವಳು ಬಂದಿದ್ಲು, ಬಂದ್ಬಿಟ್ಟು ಸುಮ್ಮನೆ ಕೂತ್ಕೋಬೇಕು ತಾನೆ, ನನ್ನ ಹತ್ರನೇ ಬಂದು ಏನಕ್ಕೆ ಕೊಚ್ಕೊಳಕ್ಕೆ ಗಂಡನ ಬಗ್ಗೆ. ಅವಳು ಹೇಳ್ತಾಳೆ, ನನ್ನ ಗಂಡ ನನ್ನ ಎಷ್ಟು ಚೆನ್ನಾಗಿ ನೋಡ್ಕೋತಾರೆ ಗೊತ್ತಾ, ಒಂದೇ ಒಂದು ಕೆಲಸನೂ ಮಾಡ್ಸಲ್ಲ, ನನ್ನ ರಾಣಿ ಥರ ನೋಡ್ಕೋತಾರೆ, ಎಲ್ಲ ಅವರೇ ಮಾಡ್ತಾರೆ ಅಂತ ಹೇಳ್ಬಿಟ್ಲು. ನಾನೇನು ಸುಮ್ಮನೆ ಕೂತ್ಕೊಳ್ಳೋಕ್ಕಾಗುತ್ತಾ? ಕೂತ್ಕೊಳ್ಳಿಲ್ಲ. ನಾನು ಹೇಳಿದೆ, ನನ್ನ ಗಂಡನೂ ಅಷ್ಟೇ, ನಿನ್ನ ಗಂಡ ರಾಣಿ ಥರ ನೋಡಿದ್ರೆ ನನ್ನ ಗಂಡ ಮಹಾರಾಣಿ ಥರ ನೋಡ್ಕೋತಾರೆ, ನಾನು ಒಂದು ಕೆಲಸನೂ ಮಾಡೇ ಗೊತ್ತಿಲ್ಲ, ಎಲ್ಲ ಅವತ್ತಿಂದ ಇವತ್ತಿನವರೆಗೂ ನಾಳೆ ನಾಡಿದ್ದು ಯಾವಾಗಲೂ ಅವರೇ ಮಾಡೋದು ಅಂತ ಹೇಳ್ಬಿಟ್ಟೆ. ಸರಿ ಅಲ್ವರಿ? ಆಮೇಲೆ ಹೇಳ್ತಾಳೆ, ನನ್ನ ಗಂಡ ನನಗೆ ಹಬ್ಬಕ್ಕೂ ಹೊಸ ಸೀರೆ ಕೊಡಿಸ್ತಾರೆ ಗೊತ್ತಾ, ಅದು ರೇಷ್ಮೆ ಸೀರೆ ಕೊಟ್ಟು ತಗೋ ಅಂತ ಹೇಳ್ತಾರೆ. ನಾನು ಹೋಗಿ ತಗೋತೀನಿ, ಆಮೇಲೆ ಅದಕ್ಕೆ ಬೇಕಾಗಿರೋ ಮ್ಯಾಚಿಂಗ್ ಬಳೆ, ಸ್ಟಿಕ್ಕರು ಎಲ್ಲ ಕೊಡಿಸ್ತಾರೆ ನನಗೆ, ಇನ್ನೂ ಏನೇನು ಬೇಕೋ ಎಲ್ಲ ತಗೋ ಅಂತ ಹೇಳ್ಬಿಡ್ತಾರೆ ಅಂತ ಹೇಳಿದ್ದು. ನಾನು ನಿಮ್ಮನ್ನ ಬಿಟ್ಕೊಡ್ತೀನಾ? ಸರಿಯಾಗಿ ಕುಚ್ಕೊಂಡಿದ್ದೀನಿ. ನಿಮ್ಗೆ ಹೇಗೆ ಬಿಟ್ಕೊಡೋಕ್ಕಾಗುತ್ತೆ ಹೇಳಿ? ಎಷ್ಟೇ ಆದರೂ ನನ್ನ ಗಂಡ ಅಲ್ವಾ, ನೀವೇನು ಕೊಡಿಸ್ತಿಲ್ಲ ಅಂದರೂ ಪರವಾಗಿಲ್ಲ, ಅದು ಬೇರೆ ವಿಷಯ, ಬಟ್ ಕೊಚ್ಕೊಳ್ಳೋದು ಮಾತ್ರ ಕೊಚ್ಕೊಂಡಿದ್ದೀನಿ. ನಾನೇನಂದೆ ಗೊತ್ತಾ, ನಾನು ಹೇಳಿದೆ ಹಬ್ಬಕ್ಕೆ ನನ್ನ ಗಂಡನೂ ಅಷ್ಟೇ ಹೊಸ ರೇಷ್ಮೆ ಸೀರೆ ಕೊಡಿಸ್ತಾರೆ, ನನ್ನ ಹತ್ರ ಇರೋ ಬ್ಲೌಸ್ ನೋಡು ಎಲ್ಲ ಬರೀ ವರ್ಕ್ ಮಾಡಿಸಿರೋದೆ. ಪಾಪ ಅವರು ಎಷ್ಟು ಸೀರೆ ಕೊಡಿಸಿದ್ರು ಅದಷ್ಟು ಸೀರೆಗೂ ವರ್ಕ್ ಮಾಡಿಸ್ತಾರೆ ಗೊತ್ತಾ, ಅವರೇ ಸೆಲೆಕ್ಟ್ ಮಾಡ್ತಾರೆ, ಹಿಂಗೆ ಹೊಲ್ಸ್ಕೊ ಅಂತ ಹೇಳಿ ಹೊಲ್ಸ್ಕೊಡ್ತಾರೆ ಗೊತ್ತಾ. ಈ ಮ್ಯಾಚಿಂಗ್ ಸ್ಟಿಕ್ಕರು ಬ್ಲೌಸು ಅದ್ರ ಕತೆ ಎಲ್ಲ ಬಿಟ್ಬಿಡು, ಎಷ್ಟು ಬೇಕಾದ್ರೂ ತಗೋಬೋದು, ಮ್ಯಾಚಿಂಗ್ ಚಪ್ಪಲಿನೂ ಕೊಡಿಸ್ತಾರೆ ಗೊತ್ತಾ ಅಂತ ಹೇಳ್ಬಿಟ್ಟೆ. ಸರಿ ಅಲ್ವರಿ? ಸರಿಯಾಗಿ ಕೊಚ್ಕೊಂಡಿದ್ದೀನಿ ಬಗ್ಗೆ. ಆಮೇಲೆ ಹೇಳ್ತಾಳೆ, ಇವಾಗ ನಾನು ಈ ವಿಷಯ ಹೇಳ್ತೀನಿ ನೋಡಿ, ಈ ವಿಷಯ ಹೇಳಿದ ತಕ್ಷಣ ನಿಮ್ಗೆ ನನ್ನ ಮೇಲೆ ಪ್ರೀತಿ ಉಕ್ಕಿ ಉಕ್ಕಿ ಹರಿಯುತ್ತೆ, ನಾನು ಎಷ್ಟು ನಿಮ್ಮನ್ನ ಪ್ರೀತಿ ಮಾಡ್ತೀನಿ ಇವಾಗ ನಿಮ್ಗೆ ಗೊತ್ತಾಗುತ್ತೆ, ಕೇಳಿಸ್ಕೊಳ್ಳಿ. ಅವಳು ಏನಂದ್ಲು ಗೊತ್ತಾ, ನಾಳೆ ನನ್ನ ವೆಡ್ಡಿಂಗ್ ಆ್ಯನಿವರ್ಸರಿ ಇದೆ, ನನ್ನ ಗಂಡ ನನಗೆ ನೆಕ್ಲೆಸ್ ಕೊಡಿಸ್ತಾರೆ ಅಂತ ಹೇಳಿದ್ದಾರೆ, ಅದು ಚಿನ್ನದಂತೆ. ಇವಾಗ ಹೇಳ್ರಿ, ನಾನು ನಿಮ್ಮನ್ನು ಬಿಟ್ಕೊಡಕ್ಕೆ ಸಾಧ್ಯನೇ ಇಲ್ಲ. ನೀವು ಹೇಳಬೇಕು ನಾನು ನಿಮ್ಮನ್ನ ಬಿಟ್ಕೊಡಕ್ಕೆ ಸಾಧ್ಯನಾ ಅಂತ. ನಾನು ನಿಮ್ಮನ್ನು ಬಿಟ್ಕೊಟ್ಟಿಲ್ಲ. ನಾನೇನಂದೆ ಗೊತ್ತಾ, ನಾಡಿದ್ದು ಅಲ್ಲ ನಮ್ಮ ಆ್ಯನಿವರ್ಸರಿಗೆ ಇನ್ನೂ 6 ತಿಂಗಳಿದೆ, ಆದ್ರೂ ನಾನು ಹೇಳಿದೆ ನಾಡಿದ್ದು ನಮ್ಮ ಆ್ಯನಿವರ್ಸರಿ ಇದೆ, ಆ ಆ್ಯನಿವರ್ಸರಿಗೆ ನನ್ನ ಗಂಡ ನನಗೆ ಲಾಂಗ್ ಚೈನು ಅದು ಚಿನ್ನದ ಕೊಡಿಸ್ತೀನಿ ಅಂತ ಹೇಳಿದ್ದಾರೆ. ಅವಳು ಮುಖ ನೋಡ್ಬೇಕಾಗಿತ್ತು ಹೇಳ್ಬೇಕಾದ್ರೆ. ಈಗ ನೀವೇನು ಮಾಡಬೇಕು ಗೊತ್ತಾ, ನಾಡಿದ್ದು ಬೆಳಿಗ್ಗೆನೆ ಬೇಗ ಹೊರಟು ಸೀದಾ ಚಿನ್ನದ ಅಂಗಡಿಗೆ ಹೋಗೋಣ, ಹೋಗಿ ಒಂದು ದೊಡ್ಡ ಲಾಂಗ್ ಚೈನ್ ತಗೊಂಡು ಬಂದು ಅವಳ ಮುಖದ ಮುಂದೆ ಇಟ್ಟು ತೋರಿಸ್ತೀನಿ, ನೋಡಿ ನನ್ನ ಗಂಡ ಲಾಂಗ್ ಚೈನ್ ಕೊಡಿಸಿದ್ದಾರೆ ಅಂತ. ಹೊಟ್ಟೆ ಹೊರ್ಕೊಂಡು ಸಾಯ್ಲಿ ಮಿಟ್ಟಿಕ್ಲಾಡಿ. ಅಯ್ಯೋ ದೇವಾ.